ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಶೀಘ್ರದಲ್ಲೇ ಆಕ್ಸಿಜನ್ ತಯಾರಿಕಾ ಘಟಕ ಅನುಷ್ಠಾನಗೊಳ್ಳಲಿದ್ದು, ಇದರ ಜೊತೆಗೆ ವಾಮನಪದವು ಸಮುದಾಯ ಆರೋಗ್ಯ ಕೇಂದ್ರದಲ್ಲೂ ಆಕ್ಸಿಜನ್ ಘಟಕ ನಿರ್ಮಾಣಕ್ಕೆ ತೀರ್ಮಾನಿಸಲಾಗಿದೆ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಅವರು ಹೇಳಿದರು. ಶಾಸಕರ ಕಚೇರಿಯಲ್ಲಿ ನಡೆಸಿದ ವಾರ್ ರೂಮ್ ಪ್ರಮುಖರ ಸಭೆಯಲ್ಲಿ ಈ ಬಗ್ಗೆ ಮಾಹಿತಿಯನ್ನ ನೀಡಿದರು. ಈಗಾಗಲೇ ವಾಮನಪದವು ಆಕ್ಸಿಜನ್ ಘಟಕಕ್ಕೆ ದಾನಿಯೊಬ್ಬರು ಮುಂದೆ ಬಂದಿದ್ದು, ಅದಕ್ಕೆ ಅಗತ್ಯವಾಗಿ ಬೇಕಾಗಿರುವ ಕಟ್ಟಡ ನಿರ್ಮಾಣವೊಂದನ್ನು ಶೀಘ್ರವಾಗಿ ಮಾಡಿ ಕೊಡಲಾಗುತ್ತದೆ. ಅದರ ಅನುಮತಿಗಾಗಿ ಜಿಲ್ಲಾಧಿಕಾರಿ ಒಪ್ಪಿಗೆ ಪಡೆದು ತಹಶೀಲ್ದಾರ್ಗೆ ಸೂಚಿಸಲಾಗುವುದೆಂದು ತಿಳಿಸಿದರು. ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಹೆಚ್ಚುವರಿ ವೆಂಟಿಲೇಟರ್ಗಳನ್ನು ವೆಲ್ನಾಕ್ ಆಸ್ಪತ್ರೆಗೆ ನೀಡಲಾಗಿದ್ದು, ಬಂಟ್ವಾಳದ ರೋಗಿಗಳಿಗೆ ಆದ್ಯತೆಯ ನೆಲೆಯಲ್ಲಿ ಅಲ್ಲೇ ಚಿಕಿತ್ಸೆ ನೀಡಲು ವ್ಯವಸ್ಥೆಯನ್ನ ಮಾಡಲಾಗಿದೆ. ಕೋವಿಡ್ ಸೋಂಕಿತರು ಸಾವನ್ನಪ್ಪಿದ್ರೆ ಅವರ ಅಂತ್ಯ ಸಂಸ್ಕಾರದ ವೆಚ್ಚವನ್ನು ಶಾಸಕರ ವಾರ್ ರೂಮ್ನಿಂದ ಭರಿಸಲಾಗುವುದೆಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಂಟ್ವಾಳ ಬಿಜೆಪಿ ಅಧ್ಯಕ್ಷ ದೇವಪ್ಪ ಪೂಜಾರಿ ಅವರು, ಟಾಸ್ಕ್ ಫೋರ್ಸ್ ಸಮಿತಿ ಸದಸ್ಯರು ಇನ್ನೂ ಹೆಚ್ಚು ಕ್ರಿಯಾಶೀಲರಾಗಿ ಕೆಲಸ ಮಾಡುವಂತೆ ಸಲಹೆಯನ್ನ ನೀಡಿದರು. ಪಕ್ಷದ ಜವಾಬ್ದಾರಿ ಎನ್ನುವುದಕ್ಕಿಂತಲೂ ಸೇವೆ ಎಂಬ ದೃಷ್ಟಿಯಿಂದ ಕೆಲಸ ಮಾಡಿ ಎಂದು ಅವರು ಹೇಳಿದರು. ಸಭೆಯಲ್ಲಿ ಮೂಡಾ ಅಧ್ಯಕ್ಷ ದೇವದಾಸ್ ಶೆಟ್ಟಿ ಅವರು ವಾರದ ಸಂಪೂರ್ಣ ವರದಿಯನ್ನ ನೀಡಿದರು. ಕೆಲವು ಕ್ರಿಟಿಕಲ್ ಕೇಸ್ ಜನರಲ್ ಅನ್ಬೋದು ಆಸ್ಪತ್ರೆ ಸೇರಿನ ಆಕ್ಸಿಜನ್ ವೆಂಟಿಲೇಟರ್ ಇಂಚಿನ ಸಮಸ್ಯೆ ಬಂದಾಗಲೇ ನನಗೆ ಜಾಸ್ತಿ ಆಸ್ಪತ್ರೆಗಳಲ್ಲಿ ಕೂಡ 51 ಜನನು ಆಸ್ಪತ್ರೆಗೆ ಅಡ್ಮಿಷನ್ ಮಾಡ್ತಾನೆ. ಪ್ರಕರಣ DHOಡ ಬಾಧ್ಯತೆ ಕೂಡ ವ್ಯವಸ್ಥೆ ಆಗ್ತದೆ. ಏನೆಲ್ಲ ನನಗೆ ವ್ಯವಸ್ಥೆ ಬಂದಿದ್ದೀವಿ ಕೂಡ ವೆಂಟಿಲೇಟರ್ ಗೌರ್ಮೆಂಟ್ ಆಸ್ಪತ್ರೆ ಪೂರ ಫುಲ್ ಆಗ್ತದೆ. ಪ್ರೈವೇಟ್ ಜನಕ್ಕೆ ಕೊಡ್ಚಿ ಆಕ್ಸಿಜನ್ ಪ್ಲಾಂಟ್ ಅಂಚೆನೆ ಮೊಹಮ್ಮದ್ ಒಂದು ಪ್ಲಾಂಟ್ ಮಾಡ್ತಾರೆ. ಡೊನೇಷನ್ ಡೋನರ್ ಬೈದೇರು ಆಲ್ರೆಡಿ ಅಂಚಾದಿ ಟ್ಯಾಕ್ಲು ಗೋಡೆ ಬಂದು ಕೂತೇವೆ. ಅದ್ರ ಬಿಲ್ಡಿಂಗ್ ಬೆಟರ್ ಕೂಡ ಬಿಲ್ಡಿಂಗ್ ಅರ್ಜೆಂಟ್ ನಮ್ಮ ಕಡೆದು ಬರ್ತಾ ಒಮ್ಮನೆ ಬದಲು ಆಕ್ಸಿಜನ್ ಪ್ಲಾಂಟ್ ಪ್ರೊಸೀಜರ್ ಬಿಲ್ಡಿಂಗ್ ಯಾರು ಮಾಡಿ ಡೈರೆಕ್ಟರ್ ಬರ್ತಾರೆ. ಬಿಲ್ಡಿಂಗ್ ಅದು ಬರ್ತೀವಿ ಇತ್ತನೆ ಆಕ್ಸಿಜನ್ ಕೊಡ ಟೆಂಡರ್ ಗೊತ್ತೊಂದು ಇಲ್ಲ ಟೆಂಡರ್ ಮಾತ್ರ ಇದಾಗಿನ ಅವರೆಲ್ಲ ಡೋನರ್ ಲೆಕ್ಕ ಕಟ್ಕೊಂಡು ಹೋಗ್ತಾರೆ. ನಮ್ಮನೆ ಕಟ್ಕೊಂಡು ಹೋಗ್ತಾರೆ. ನಮಗೆ ಕಾಪುನ ಬರ್ತೀವಿ ಟೆಂಡರ್ ನಮ್ಮನೆ ಅದೇ